ದಿನಾಚರಣೆ ಎಂದರೆ ಅದೊಂದು ಹಬ್ಬ. ಈ ಮಕ್ಕಳ ಹಬ್ಬವನ್ನ ಇನ್ನಷ್ಟು ರಂಗೇರಿಸುವ ನಿಟ್ಟಿನಲ್ಲಿ ರೆನಾಲ್ಟ್ ಮಂಗಳೂರು ವಿಭಿನ್ನ ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡಿದೆ. ಹೌದು, ಮಕ್ಕಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ರೆನಾಲ್ಟ್ ಮಂಗಳೂರು ವತಿಯಿಂದ ಕ್ಯೂಟ್ ಕಿಡ್ ಕಾಂಟೆಸ್ಟ್ ಅನ್ನು ಆಯೋಜಿಸಲಾಗಿದೆ. ಮಕ್ಕಳ ದಿನಾಚರಣೆ ಎಂದ ಕೂಡಲೇ ನೆನಪಾಗುವುದು ಪುಟ್ಟ ಮಕ್ಕಳ ಮುತ್ತು ಮುಖಗಳು. ಹೌದು, ಈ ಮಕ್ಕಳ ದಿನಾಚರಣೆ ಅಂದರೆ ಅದೊಂದು ರೀತಿಯ ಹಬ್ಬವಿದ್ದಂತೆ. ಇಂತಹ ವಿಶೇಷ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆಯ ಸಂಭ್ರಮವನ್ನ ಇಮ್ಮಡಿಗೊಳಿಸಲು ರೆನಾಲ್ಟ್ ಮಂಗಳೂರು ವಿಭಿನ್ನ ಕಾರ್ಯಕ್ರಮವನ್ನ ಆಯೋಜಿಸಿದೆ. ವಿಶ್ವವಿಖ್ಯಾತ ಕಾರು ಉತ್ಪಾದನಾ ಸಂಸ್ಥೆ ರೆನಾಲ್ಟ್ನ ಮಂಗಳೂರಿನ ಅಧಿಕೃತ ಡೀಲರ್ ರೆನಾಲ್ಟ್ ಮಂಗಳೂರಿನಲ್ಲಿ ಮಕ್ಕಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕ್ಯೂಟ್ ಕಿಡ್ ಕಾಂಟೆಸ್ಟ್ ಅನ್ನು ಆಯೋಜಿಸಲಾಗಿದೆ. ರೆನಾಲ್ಟ್ ಕ್ಯೂಟ್ ಕಿಡ್ ಕಾಂಟೆಸ್ಟ್ನಲ್ಲಿ ಪುಟ್ಟ ಮಗುವಿನಿಂದ ಹಿಡಿದು 6 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ರೆನಾಲ್ಟ್ ಮಂಗಳೂರಿನ ಫೇಸ್ಬುಕ್ ಪೇಜ್ ಇನೋಕ್ ರೆನಾಲ್ಟ್ ಅನ್ನ ಲೈಕ್ ಮಾಡಬೇಕು. ಜೊತೆಗೆ ರೆನಾಲ್ಟ್ ಮ್ಯಾಂಗ್ಳೂರ್ನ ಅಧಿಕೃತ ವೆಬ್ಸೈಟ್ renaltmangalore.com/cutekid18 ಲಾಗಿನ್ ಮಾಡಿ ಸ್ಪರ್ಧೆಗೆ ಹೆಸರು ನೋಂದಾಯಿಸಬಹುದಾಗಿದೆ. ಅಕ್ಟೋಬರ್ 27ರಿಂದ ಆರಂಭಗೊಂಡಿದ್ದು ನವೆಂಬರ್ 10ರವರೆಗೆ ನೋಂದಾಯಿಸಲು ಅವಕಾಶವನ್ನು ಒದಗಿಸಲಿದೆ. ನೋಂದಾವಣೆ ಮತ್ತು ವೋಟಿಂಗ್ಗೆ ನವೆಂಬರ್ 12ರ ಮಧ್ಯರಾತ್ರಿಯವರೆಗೂ ಅವಕಾಶವನ್ನು ಒದಗಿಸಲಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು 6 ವರ್ಷದೊಳಗಿನ ಮಕ್ಕಳಿಗೆ ಮುಕ್ತ ಅವಕಾಶವನ್ನು ನೀಡಲಾಗಿದ್ದು, ಅವಶ್ಯಕತೆ ಬಿದ್ದಲ್ಲಿ ಮಕ್ಕಳ ಜನನ ಪ್ರಮಾಣ ಪತ್ರವನ್ನು ಸ್ಪರ್ಧೆಯಲ್ಲಿ ಪರಿಶೀಲಿಸಲಾಗುತ್ತದೆ. ಜೊತೆಗೆ ಭಾಗವಹಿಸಿದ ಎಲ್ಲಾ ಪುಟಾಣಿಗಳಿಗೂ ಸರ್ಟಿಫಿಕೇಟ್ ಲಭಿಸಲಿದೆ. ಪಬ್ಲಿಕ್ ಚಾಯ್ಸ್ ಅಂದ್ರೆ ಜನರ ಆಯ್ಕೆ ಮತ್ತು ರೆನಾಲ್ಟ್ ಚಾಯ್ಸ್ ಅಂದ್ರೆ ರೆನಾಲ್ಟ್ ಆಯ್ಕೆ ಎನ್ನುವ 2 ವಿಭಾಗದಲ್ಲಿ ಕ್ಯೂಟ್ ಕಿಡ್ ಕಾಂಟೆಸ್ಟ್ ನಡೆಯಲಿದೆ. ಪಬ್ಲಿಕ್ ಚಾಯ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಲೈಕ್ಗಳನ್ನು ಗಳಿಸುವ ಮಗುವಿನ ಫೋಟೋ ಪ್ರಥಮ ಸ್ಥಾನ ಗಳಿಸಲಿದೆ. ರೆನಾಲ್ಟ್ ಚಾಯ್ಸ್ ವಿಭಾಗದಲ್ಲಿ ಸಂಸ್ಥೆಯ ತೀರ್ಪುಗಾರರು ವಿಜೇತರನ್ನ ಆಯ್ಕೆ ಮಾಡಲಿದ್ದಾರೆ. 2 ವಿಭಾಗದಲ್ಲಿ 3 ವಿಜೇತರನ್ನ ಆಯ್ಕೆ ಮಾಡಲಾಗುತ್ತದೆ. ಕ್ಯೂಟ್ ಸ್ಮೈಲ್, ಚಾರ್ಮಿಂಗ್ ಕಿಡ್, ವೈಬ್ರೆಂಟ್ ಕಿಡ್, ಸ್ಟಾರ್ ಕಿಡ್ ಮತ್ತಿತರ ವಿಭಾಗದಲ್ಲಿ ಮಕ್ಕಳ ಫೋಟೋ ಸ್ಪರ್ಧೆ ನಡೆಯಲಿದೆ. ಈ ಮೂಲಕ ಮುದ್ದು ಮುಖದ ಮಕ್ಕಳ ಫೋಟೋ ನೋಡಿ ಸಂಭ್ರಮಿಸುವ ಅವಕಾಶ ಜನರಿಗೆ ಲಭ್ಯವಾಗಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.